ಯಾನು ಜಾಗ ಕೊರಿನವು ಎನ್ನ ಮಾಮಲ್ಲ ತಪ್ಪು ಗೊತ್ತಂಡತೆ ಆ ಕೊಟ್ಟುದು ಊರಿಗೂ ಉಪಕಾರ ಪೂರಾ ಜನಕ್ಕೂ ಉಪಕಾರನೇ ಆಂಡ ಇನಿಕ್ಕಿ 10 ವರ್ಷದಿಂದ ಉಂಡತ್ತ ಎಂಕಿಂದು ಉಪದ್ರತ ಅಂದೆ ಉಪಕಾರ ದಾಲ ಆತಜಿ ಸತ್ಯನ ಮಾನ ಮರ್ಯಾದೆ ಇತ್ತಿನಕ್ಲಾಡ ಈ ಪರಬ್ಬಣಿ ಈ ಕೋರ್ಟು ಎಂಕ ಹೆಂಚಂದು ಗೊತ್ತಿಜ್ಜಿ ಪೋಯರ ಎಂಕ ದುಡ್ಡು ಇಜ್ಜಿ ಅಂಜತೆ ನಡೆಗೆ ಅಕ್ಕಳು ಆ ಜಾಗದ ಅಕ್ಕಳು ಬೋಪುಣ ಹೋಯ್ಕೆ ಈಗ ಅಕ್ಕಳನ್ನ ತೋಟಕ್ಕೆ ಬೋಪುಣ ಹೋಯ್ಕೆ ಆ ಜಾಗ ಬೋಪುಣ ಹೋಯ್ಕೆ ಎಂಕಲ್ನ ಯಾನಾಯಿ ಕಡ್ಡ ಬರ್ಪುಜಿ ಕೋರ್ಚಿಂಗ್ ಯಾನು ಬಂದ್ಪುಜಿ ಗೊತ್ತಾಂಡ ಯಾನು ಜಾಗಗೆ ಪೋರ್ಚಿ ಅವು ಯಾನು ಮಾಡ್ಪುಜಿ ಎಂಕಲ್ನ ವರ್ಗದ ಜಾಗ ಅದು ಮಾಡಿ ಕೊಡ್ಲಿಕ್ಕೆ ಅವರು ಬಿಡ್ತಿದ್ರೆ ಈಗ ಪಿಲ್ಲರ್ ಆಗ್ತಿತ್ತು. ಪಿಲ್ಲರ್ ಆದರೆ ಆಟೋಮೆಟಿಕ್ ಆಗಿ ಒಂದೆರಡು ತಿಂಗಳಲ್ಲಿ ಕೆಲಸ ಆಗ್ತದೆ. ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಆಗ್ತದೆ. ಶಾಸಕರು ಜನರಿಗೆ ಉಪಯೋಗ ಆಗಬೇಕು ಅಂತೇಳಿ 90 ಲಕ್ಷ ಅನುದಾನವನ್ನು ಅಲ್ಲಿ ಇಟ್ಟಿದ್ದಾರೆ. ಆ ಇಟ್ಟ ಅನುದಾನವನ್ನು ನಾವು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಬುದ್ಧಿ ಯಾಕೆ ನಾನು ಕೇಳುದು ಅದು. ನಮ್ಮಿಂದ ಎಷ್ಟಾಗಿದೆ 100ಕ್ಕೆ 150% ನಾವು ಕೊಟ್ಟಿದ್ದೇವೆ. ಪಡಂಗಡಿ, ಪುತ್ಕೆ, ಪೊಯ್ಯಗುಡ್ಡೆ ಮತ್ತು ಕುದ್ರಂಜಕ್ಕೆ ಸಂಪರ್ಕ ಕಲಿಸುವಂತಹ ರಸ್ತೆಯಲ್ಲಿ ನಾವಿದ್ದೇವೆ. ಆ ರಸ್ತೆಯ ಪರಿಸ್ಥಿತಿ ಹೀಗಾಗಿದೆ. ಇದಕ್ಕೆ ಕೆಲವು ವೈಯಕ್ತಿಕ ಹಿತಾಸಕ್ತಿಗಳು ಅಡ್ಡಿಯಾಗಿದೆಯಾ ಅನ್ನುವಂತಹದ್ದು ಈಗಿರುವಂತಹ ಪ್ರಶ್ನೆ. ಯಾಕಂತಂದರೆ ಇದು ನೋಡಿ, ಈಗ ಇದಕ್ಕೆ ಒಂದು ಕಡೆ ಹೇಳ್ತಾರೆ ಈ ಕಾಮಗಾರಿಗೆ ಬೇಕಾದಂತಹ ಒಂದು ಅನುದಾನ ಬಿಡುಗಡೆ ಆಗಿದೆ ಅನ್ನುವಂಥದ್ದು, 50 ಲಕ್ಷ 40 ಲಕ್ಷ ಬಿಡುಗಡೆ ಆಗಿದೆ ಅನ್ನುವಂಥದ್ದು ಒಂದು ಕಡೆ ಇದೆ. ಮತ್ತೊಂದು ಕಡೆಯಲ್ಲಿ ಇದೀಗ ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ಮೋರಿಗಳು ಮೊನ್ನೆ ಕುಸಿದು ಹೋಗಿತ್ತು ಅಂತ ಅಲ್ಲಿ ನಿಮಗೆ ತೋರಿಸ್ತಾ ಇದೆಯೋ ಈ ಮೋರಿಗಳೆಲ್ಲ ಕುಸಿದು ಹೋಗಿತ್ತು. ಇಲ್ಲಿ ಪಂಚಾಯತ್ನವರು ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ಮಾಡಿದರು. ಅದನ್ನು ಕೂಡ ನಿಮಗೆ ತೋರಿಸಬೇಕು. ಆ ಬದಿಯಿಂದ ಈ ಬದಿಯ ತನಕ ನಡಿಗೆಯಲ್ಲಿ ಹೋಗಲಿಕ್ಕೆ ಅಂದರೆ ಪಾದಾಚಾರಿಗೆ ಹೋಗಲಿಕ್ಕೆ ಇಂತಹದೊಂದು ವ್ಯವಸ್ಥೆ ಮಾಡಿದ್ರು. ನಾನು ನಿಮಗೆ ಅದನ್ನು ತೋರಿಸ್ಬೇಕು. ಇಂಥದ್ದೊಂದು ಸೇತುವೆ, ಈ ರೀತಿಯಂಥ ಒಂದು ಸೇತುವೆಯನ್ನು ಮಾಡಿದರು. ಆದರೆ ಮೊನ್ನೆ ಅಲ್ಲಿ ಮೋರಿ ಕುಸಿಯುವಂಥ ರೀತಿಯಲ್ಲಿ ಅಡಿಯಲ್ಲಿ ಹಾಕಲಾಗಿಂಥ ಮೋರಿ ಒಂದು ಮಳೆಯ ರಭಸಕ್ಕೆ ಅದು ಕುಸಿತದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ತೆಗೆದಿದ್ದಾರೆ. ಯಾಕಂತಂದರೆ ಅದನ್ನು ತೆಗೆಯದೇ ಇದ್ದರೆ ಅದು ಬಿದ್ದು ಏನಾದರೂ ಅನಾಹುತ ಆಗಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಅದನ್ನು ತೆಗೆದಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಜೊತೆಗೆ ಈ ಒಂದು ರಸ್ತೆಗೆ ಜಾಗ ಕೊಟ್ಟವರು ಒಬ್ಬರಿದ್ದಾರೆ. ಯಾಕೆಂತಂದರೆ ಯಾವುದೇ ಹಣ ಪಡೆದಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡಿಸ್ಬೇಕು. ಈ ಫುಲ್ಲು ರೋಡು ಈರೇ ಕೊಡ್ತಾನ ಜಾಗ ಯಾನೇ ಕೊಡ್ತಾವ 15 ಇರುವ ಫೀಟ್ ಉಂಡಕ್ಕೆ ಫೀಟ್ ಜಾಗ ಯಾನೇ ಕೊಡ್ತಾನ ದಾಲ ಎಂಕ ಇಂದು ಇಜ್ಜಿ ಗೊತ್ತಂಡ ಒಂಜಿ ಪೈಸಾ ಇಂದು ದಾಲ ಇಜ್ಜಿ ಅಂದು ದಯ ಬಂದ ಒಂಜಿ ಉಪಕಾರ ಜೋಪುನು ಪೋಪುನವು ಇಂದು ಕೊಯ್ಯ ಉಡ್ಡದು ಮದ್ದಡ್ಕ ಇದೇ ಪೋಪುನ ಜಾಗ ಅಂಚಿತ್ತಿನ ಆ ನೆಕ್ ಬೋಡಾದು ಯಾನು ಕೊಡ್ತೀನಿ ಗೊತ್ತಂಡತ್ತೆ ಒಂಜಿ ಉಪಕಾರಕ್ಕೆ ಮಾತ್ರ ಬುಕ ಎಂಕದಾಲ ಇಂದೊಂದು ಹತ್ತು ಗೊತ್ತಂಟ ಆಯೆ ಮಿತ್ತದಾಯೆ ಸರಿ ಯಾನು ಕೊರ್ಪೆ ಸರಿ ಈರು ಕೊಡ್ಲಿ ಎಂದು ಬಂಡಿ ಅಂದುದಾನಾಗ ಪೂರ ಇಂದು ಮಲ್ತನಾಗ ಒಂಜರ ಬೀಟು ಕೊರಿಯಮ್ಮ ಒಂಜರ ಬೀಟು ಕಾಲಿ ಒಂಜರ ಬೀಟು ಐನು ತೂತು ಬಣಿ ಯಾನು ಬಂಡೆ ಬಡ್ಕಂಬ ಈ ಒಂಜರ ಬೀಟು ಕೊಡ್ದು ಉಮಿಲ್ದ ಮಾಸದಿಂದ ಜಾತಿ ಕಟ್ಟುನ ಇಂದು ಬರ್ತಿ ಯಾನೇ ಕೊಡ್ಪೆ ಬಂದಿದ್ದು ಯಾನು ಆಯ್ಕೊಂಡು ಏಟು ಜಾಗಬೋಡು ಆತು ಯಾನು ಕೊಡ್ತೆ ಗೊತ್ತಂಡತ್ತೆ ಇತ್ತೆ ರೋಡ್ ಆಂಡ್ ಇತ್ತೆ ಸೇತುವೆ ಅರ್ಧಾಡು ಉಂಟುದು ನೋಡಿ ಕಟ್ಟರೆ ಮನೆ ಬತ್ತಿತ್ತಾರ ಕಟ್ಟರೆ ಬಂದಾಯ್ತು ದೆಪ್ಪೆರನೇ ಬತ್ತೇರಿ ಏರು ಗೊತ್ತುಂಡ ಐನು ಪೂರ ಕ್ಲೀನ್ ಮಲ್ಪಾರ ಅಪ್ಪಾಗ 4-5 ಸರ್ತಿ ಬತ್ತೇರಿ ಬತ್ತನಾಗ ಆಕ್ಲೆಂಡ್ ದೆಪ್ಪೆರ ಉಡ್ತು ಏರು ಮಕ್ಕಳು ಏರು ಅವೇ ಆ ಹೊರಗುಣ ಮಕ್ಕಳು ಉಂಡಕ್ಕ ಆಕಳು 5 ಬುಕ್ಕ ಬಂದು 3-4 ಜನ ಬತ್ತು 100 ಉಂತೇರಿ ಉಂಟು ನಡಿ ಬುಕ್ಕ ಎಂಚಿನಮ್ಮ ಗೆಣವೆ ಎಂಕಲ್ ನಂದು ಅನಲ ಜನ ಬರ್ರೌಂಡು ಬಂಡೇರಿ ಗೊತ್ತಾಡ್ತ ಎಂಕ ಎಂಚಿನಂದು ಎಂಕ ಗೊತ್ತು ಜಮ್ಮ ಗೊತ್ತಾಡ್ತಾ ದೆಪ್ಪೆರ ಉಡ್ಕೇರಿ 5 ಬುಕ್ಕ ಬತ್ತದ ಆಕಳು ಇನ್ನರು ಸಂತೋಷರು ಆಕಳು ಮೂಕಳು ಪೂರ ಇಂದು ಮಕ್ಕಳು ಮತ್ತೆ ದೆತ್ತಿದೇರಿ ಇಜ್ಜಿನ ಅವು ದೆಪ್ಪೆರನೇ ಇಜ್ಜಿ ಅವೈತೆ ದೆತ್ತು ನೆಡ್ಡೆ ಆಯ್ತು ಇಜ್ಜಿನ ಬೂರ್ದು ಬೂರ್ದು ಅಕ್ಕಲ್ನ ಇಂದು ಎಂಚಿನ ಬಂದ ಕೊಟ್ಟು ಹಿಂಗೆ ಬಂದು ಅದನ್ನು ನೀರು ಏರ್ಕೊಡು ಒಂದು ಗೊತ್ತಾಂಡ ಸ್ಟಾಕ್ ಆವಡು ಒಂದು ವಿಡಿಯೋ ಮತ್ತೆ ಟೈಪ್ ಆಡೋಕ ಸ್ಟಾಕ್ ಆಂಡಮ್ಮ ಇಡೀ ಮಿತ್ತಿಗೆ ನೀರು ಬೂರ್ನಕ್ಕ ಎಂಕಲ್ನ ಜಾಗಡಿ ಒಂಜಿ ತಕ್ಕಣ ನೀರು ಏರಿಯಗಳ ಬೂರುಜಿ ಅವತ್ತಂದು ಯಾನ್ ಬಂತೆ ನಿಕ್ಲೆಗೆ ಉಪದ್ರ ಮಲ್ಪುಜಿ ಬುಕ್ಕದಾಯ್ತು ಅಂದು ಬಂದ ನಿಕ್ಲೆ ಬೋಡೇನೆ ನೀರಿನ ವ್ಯವಸ್ಥೆ ಯಾನು ಮಾಡ್ತು ಕೊರ್ಪೆ ಜಾಗ ಕೊಡ್ತನಂಗಂಡ ಆಯ್ಕೆ ಬೋಡೇನೆ ಜಾಗದ ಯಾನು ಇಂದು ಮಾಡ್ತದೆ ಕೊರ್ಪೆ ಅಂದು ಬಂತೆ ಎನ್ನ ಮಿತ್ತಿಗೆ ಕೋರ್ಸು ವಾರಿಯರು ಎಂಕ ಗೊತ್ತೇ ಯಾನು ಕೋರ್ಟು ಇನಿ ಮುಟ್ಟ ಬೋತನ ಎತ್ತು ಎಂಕ ಮೊಟ್ಟು ಕೂಡ ತರದಿರುಜಿ ಗೊತ್ತಂಡಕ್ಕ ಈ ರೀತಿ ಆನೆ ಜನಗಳಿಗೆ ಉಪಕಾರ ಕೊಡ್ತಾರೆ ಯಾನು ಉಪಕಾರ ಆವಡು ಅಪ್ಪಗ ಪೂರಾ ಜನಗಳು ಬರೆದಿರ್ತಾರೆ ಕಮ್ಮಿ ಒಂದು 10 200 250 ಜನ ಬರೆದಿರ್ತಾರೆ ಮಂಚ
ಇಂಚಿದ ಇಡೀ ಜನಕ್ಕಳು ಹೋಗ್ನ ಇತ್ತ ಒಂಜಿನ ಅರಮಂಡ್ಲ ಬರ್ಪುಜರು ಓ ಮಕ್ಕಳು ಮಾತ್ರ 4 ಜೋಕುಲು ಈಗ ಜೋಕಲ್ಡ ಮಾತಾಡ್ಬೇಕ ಸರ್ ಏತು ಉಪಕಾರ ಆಗ್ತದೆ ಒಂದು ಪಂಡ ಇಂಟ್ಲಿಗೆ ದೂರ ಐತೆ ಮಸೀದಿ ಗಾಡು ಐತೆ ಪೇಂಟೆ ಗಾಡು ಮುಂದೆ ರೋಡ್ ಎಲ್ಲೆಲ್ಲ ಜೋಕುಲು ಪೂರ ಐತೆ ಎಂಕ್ಲು ಅಂಚಿ ಇಲ್ಲಿ ಕೂಡ ಅಲ್ಲಿ ಬಯಲು ನಡ್ಕೊಂಡು ಬರೋಡು ಅಲ್ಲಿ ರೋಡ್ ಸರಿ ಇಜ್ಜಿ ಸೈಡ್ ತೋಡು ಪೂರ ಉಂಡು ಜೋಕುಲು ಮಿನಿ ಬೂಡ್ದು ಪೋಂಡ ಏರ್ ಜವಾಬ್ದಾರಿ ಇನ್ನು ಭಾರಿ ಉಪಕಾರ ಇತ್ತಂದು ಒಂದು ರೋಡ್ ಇದು ಅದು ಇತ್ತೆ ಇಂಚಾತಂದು ಪರಿಸ್ಥಿತಿ ಇತ್ತೆ ರಾತ್ರಿ ಇತ್ತೆ ಕುಡ್ಲದಾಗ್ತದೆ ಅಂಚಿ ಬೇರೆ ಹೋಗ್ಬೇಕು ಪೂರ ಒಳ್ಳೇದು ಆಗ್ಲ ರಾತ್ರಿ 10 ಗಂಟೆ ಮೂಲ ಬೈಕ್ ಅಂತ ಅದು ಮುಳ್ತುರ್ದು ಬರೋಡು ಆ ಒಂದೇಟು ಕುಣೀರು ಅಂಚೆ ಬಂದಾಗ ರೋಡ್ ಜಾಸ್ತಿ ಬಸ್ಸ ಬರ್ತದೆ ಜಾಸ್ತಿ ನೀರು ಬರ್ತದಿಲ್ಲ ಅಲ್ಲಿ ದಾದಂಡ ಕರೆಕ್ಟ್ ರೋಡ್ ಲೈಟ್ ಅಂತ ಪೋರ ಅವೇ ಬಂಗಾಗ್ತದೆ ರಾಜಿ ಓಕೆ ಇಂದಿತ್ತೆ ಮುರಣಿ ನಡತೊಂದು ಹೋಗ್ಲಕ್ಕೆ ಇತ್ತಂದು ಇತ್ತೆ ಪಾಪ ನಡತೊಂದು ಹೋಗ್ಲಕ್ಕೆ ಐದು ದೀತುಂಡ ಮಗುಡುದು ದೆತ್ತೇರು ಇತ್ತೆ ದಾದ ಅನ್ಕೊಡುದು ಇತ್ತೆ ಒಂದು ಪಾಸ್ ಆತನ ಬಂತೇರು ಅವಂಡ ಕರೆಕ್ಟ್ ಐತದಾದ ವ್ಯವಸ್ಥೆ ಮಲ್ತಂದ ಎಡ್ ಐತೆ ನಮ್ದು ಇತ್ತ ಒಂದು ರೋಡ್ ಅದೊಂದು 7 ವರ್ಷ 2 ವರ್ಷ ಅಂಡು ಐಟು ಕರೆಕ್ಟ್ 1 ವರ್ಷ ಎಂಕಲ್ ನಡ್ತು ಕರೆಕ್ಟ್ ಹೋತನ ಅವು ಬರ್ಸ ಇರ್ತದೆ ಬುಕ್ಕ 5 ವರ್ಷ ಎಲ್ಲ ಹೋತು ನಾನು ಒಂದು ಬರೀ 3 ತಿಂಗಳು ಹೋಗ್ಕೊಣ ಬುಕ್ಕ 1 ತಿಂಗಳು ಇಂಚಾನೆ ಎಂಕಲ್ ಪರಿಸ್ಥಿತಿ ಆತಾ ಇತ್ತೊಂದು ರೋಡ್ ಸೋಕಾತಂದು ಅಂದ ರೋಡ್ ಸೋಕಾತಂದು ಇದೇ ಕೊಂಚ ಬ್ರಿಡ್ಜ್ ಆವಡಿ ರೋಡು ಸೋಕಾತಂದು ಆತಾ ಓ ರೋಡು ನಾ ಸೋಕಾತಂದು ದಾನ ಪಂಡ ಮಿತ್ತ ಬೇಲೆದ ಮುಖಾಂತರ ಅದು ಬೇಲೆ ಇಂದಾಗಿ ಇಂತಂದನ ಕಾರಣ ಪಂಡ ಇನ್ನು ಭೀಮು ಆ ಸೈಡ್ ಈ ಸೈಡ್ ಭೀಮು ಕೊಡ್ತೇವೆ ಮುಂಜಾನೆಲ್ಲ ರಾಡ್ ಕೊಡ್ತಾರ ಪಂಡ ಅಕ್ಲು ಬೇಲೆ ಮಲ್ತದೇರಿ ಮಲ್ತಿದ್ದಿ ಅಕ್ಲ ಬೇಲೆ ಅಕ್ಲು ಮಲ್ತೇರಿ ಆಂಡಲ್ಲ ಅಕ್ಲೆ ಒಂದು ಸ್ವಾರ್ಥ ಅದು ಉಂತೂರು ಬಂದ ಚಿತ್ರ ಬಲ ಅದು ಬೇಲೆ ಮಲ್ತಿದ್ವಿ ಬೇಲೆ ಮಲ್ತೇರಿ ಎಂಗ್ಲ ಕಣ್ಣು ಅಜ್ಜ ಅಂಚನೆ ಈ ಕೊರ್ನಕ್ಲು ಈತ ಅಕ್ಷಮತ ಕೊರನಿಲ್ಲ ಇರುತ್ತಾ ಅಕ್ಷಪ ಕೊರಿನಕ್ಲೇ ಪಂಡೇರಿ ಅನ್ನಡ ತೋಮಸ ಬರ್ಬಂದು ಮೆಂಚ ಮತ ಪಂಡೇರಿ ಎನ್ ಅಲ್ಪ ಕಾಕಣಕ್ಲು ಲಾಭ್ಯ ಪೊರ್ಬುನಕ್ಲು ಐಪುಣ ಇಂಚ ಎಂಕ್ಲ ತಾಲೂಕದ ಎಮ್ಮೆಯಲ್ಲಿ ಇಂಚ ಪಂಡೇರಿ ಅಕ್ಲು ಕಾಕಣಕ್ಲ ಪೊರ್ಬುನಕ್ಲ ಐಪುಣ ಅಲ್ಪ ಮಲ್ಕೊಂಡು ಬಡ್ಚಿಂದ ಪಂಡೇರಿ ಬಂದ ಅವೇ ಫೈಟ್ ಮಲ್ಪುಣ ತೋಮಸ ಬರ್ಬುನಕ್ಲ ಏನಡ ಉತ್ತರ ಕೊರಿಯರು ಅವು ದಾಣೆಗಂಡೆ ತಾಲೂಕದ ಎಮ್ಮೆಲ್ಲಿ ಇಂಚ ಪಂಡೇರಿ ದಂಡ ಆರೆಗ ಇಂದು ನಿಜವಾದಲ್ಲ ಆರೇ ಮಲ್ತು ಕೊರ್ಪಣಂಚಿದ್ರೆ ಬೇಲೆ ಇಂದು 6 ಇಂಚ ಪಂಡೇರಿ ಈರು ಏರಡ ಈ ಪನ್ನ ಅದು ಪೊರ್ಪು ಪಂಡಿದೆ ಏನಡ ಅಂದು ಎಂಕಲ್ಲ ಪಂಡದ ಅಂದು ಇಂದೇ ಫೈಟ್ ಮಲ್ಪುಣ ಪೊರ್ಪುನಕ್ಲು ಗೊತ್ತಾನಪ್ಪ ಇದಕ್ಕೆ ಎಂಚಿನಂತ ಮಾತಾಡ ನಾನು ನಿಜವಾದಲ್ಲ ಈ ಓಕೆ ಅಕ್ಲಂಚ ಪಂಡೇರತೆ ಮುರಣಿ ಕಟ್ರೆ ಒತ್ತಿದ್ದೀರಿ ಗತಿ ಅಪ್ಪಗ ಆಕ್ಷೇಪ ಯಾ ಇಂಚಿಗಂಟ್ಲಿ ಯಾ ಪಂಡ ಯಾನೆ ಬತ್ತೆ ಬಂದಾಗ ಮತ್ತೆ ಉಂಟು ಒಂದಿಲ್ಲೇರು 4-5 ಜನ ಉಂಟು ಒಂದಿಲ್ಲೇರು ಉಂಟೊಂದು ಇಪ್ಪನಾಗ ದಾಣ ಅಂತಂದ್ರೆ ಹೋಗ್ಲೆ ಅತ್ತು ಅವನು ದೆಪ್ಪೇರು ದೆಪ್ಪರ ಬಿಡ್ಪಿಜ್ಜಿ ದೆತ್ ನಾನೇ ದೆತ್ತಿಂದ ಇತ್ತ ಪೊಲೀಸ್ ಹಾಕೊಂಡು ಹಾಪೇರು ಚ ಮೂರನೇ ಈ ಅರ್ಜಿ ಕೊರಿನ ದೆಪ್ಪಡು ಬಂದಿದ್ದು ಮೂರನೇ ಅರ್ಜಿ ಕೊರಿನ ఆయన దప్పుడు మన దారి కొడుతున్నా నీకులి ఇంత ఆశపదాయ అన్న అంద ఇంచాల ఉందా కథ అత మాతిరి సరే ఇತ್ತೆ ఇందಕ್ಕೆ ದಾದ ಆವಡು ನಿಕ್ಕ ಆವರ ಇತ್ತೆ ಆಯ್ತ ಮಾಡ್ತಾರಲ್ಲ ಸಾಧ್ಯ ಗೊತ್ತಾಗುತ್ತಾ ಏರಂದಕ್ಕೆ ಮಸ್ತ್ ಪೊರ್ಂಬುದೇರು ಪೊರ್ಬುದನ ಪೊರ್ಬುದನ ಪಂಚಾಯತ್ ದಾಖಲು ಸಂತೋಷರಿ ಮೆಂಬರ್ ನಕ್ಲು ಪೂರ ಇಂದು ಮಲ್ತದೇರಿ ಗೊತ್ತಾಗುತ್ತೆ ಪೂರ ಇಂದು ಮಲ್ತೇವೆ ದಾಲ ಇಜ್ಜಿ ಅಕ್ಕನ ದಾಲ ಇಂದು ಇಜ್ಜಿ ತೀರಿನ ಮುರಾಂಡ್ಲ ಬರ್ತದೆ ಅಕ್ಕುಲೇ ಇಂದು ಮಲ್ಪುಣ ಆ ಸಂತೋಷರಿ ರಾತ್ರಿ ಬಾಗ್ಯಲಿಂದ ಇಜ್ಜಿ ಆತು ಬರ್ತದೆ ಇಂದು ಮಲ್ತೊಂದುಳ್ಳೇರಿ ಪುಗ ಎಂಕ್ಲೆಗೆ ಅಡ್ಡ ಈ ಮುಕ್ಕಳು ಮಾತ್ರ ಈಗಿನ ಈ ಆಲೋಚನೆ ಮಲ್ಪಮ್ಮ ಈ ಎನ್ನ ಜಾಗನ ಯಾನು ಕೊರನ ಯಾನು ಎನ್ನ ಕಷ್ಟದು 10-16 ವರ್ಷ ಅಂದು ಇನಿ ಮುಟ್ಟ ಆಯ್ತು ಒಂದು 100 ರೂಪಾಯಿ ಇಜ್ಜಿ ಎಂಕ್ಲನ ಅಡ್ಡ ಸೈಟ್ಲ ತಾರೇದ ಈ ಅವು ಇದು ಪುರ ಮಾರ್ಗ ಜಾಗ ಬರ್ದಾನ ಅವು ಬುಡ್ದು ಅವು ಬೋಂಡು ಗೊತ್ತಂತ ಹಂಚಿದಂಡೆ ಮುಕ್ಕಲೇಗಂಡು ಆಯ್ತು ಮುಕ್ಕಲೆ ಬಂಡ ಎಂಕ್ಲ ಜೋಕುಲ್ನ ಲೆಕ್ಕ ಇಲ್ಲಾಡು ಬರ್ತದೆ ಎಂಕ್ಲೆಗೆ ಅಕ್ಕಲೆ ಆಚೆ ಎಡ್ಡೆ ಎರಡ ಒಂಜಿ ಪಾತೆರ ಮಾಡ್ಪುಣ ನೀರ್ನ ಒಂಜಿ ವ್ಯವಸ್ಥೆ ಅಂದು ನೀರು ಉಂಡಾಯ್ತು ಆಯ್ತು ನೀರುಂಡ ಬೊಲ್ಲ ಮತ್ತು ನಾವು ಇಡೀ ಊರೇ ಹೋಗುಂಡು ಐತಿ ಎಂಕ್ಲು ಏರ್ಲ ಒಣಗಲ್ಲ ಹತ್ತು ಎಂಕ್ಲನ ಜಾಗಡು ಒಂಜಿ ಚೂರು ನೀರು ಬೂರ್ನಲಾಜಿ ಒಂಜಿ ಜನಕ್ಕೆ ಉಪಜರಲಾಗಿ ಹಾಲಾಗಿ ಗೊತ್ತಾಂಡತ್ತೆ ಸ್ವಾಮಿ ಎಲ್ಲ ಒಂಜಿ ನೆತ್ತಾಕಲೊಂದು ಆಂಡಲ ಅಮ್ಮ ಇನಿ ಅತ್ತನ ಎಲ್ಲ ಎಂಕ್ಲು ತೀರ್ದು ಬೋಪುಣಕ್ಕಳು ಗೊತ್ತಾಂಡತ್ತ ಎಂಕ್ಲನ ದುಡ್ಡು ಅವು ಇಂದು ಜೋಕುಲು ಬದುಕು ಎಂಕ್ಲೆಗೆ ದಾಲ ಎಂಕ್ಲನ ಬರ್ಕೊಂಡಮ್ಮ ಬರ್ಪುಜಿ ಎಂಕ್ಲನ ಎಡ್ಡೆ ಹಾಲು ರಡ್ಡೆನು ಮಾತ್ರ ಮತ್ತೊಂದು ಬೋಪುಣ ಈ ಜಾಗ ಎಂಕ್ಲನ ಜಾಗಗೆ ಯಜಮಾನಿಯ ದೇವರಿ ಏರ್ನ ಜಾಗಗಳ ಗೊತ್ತಾಂಡಕ್ಕ ಅಕ್ಕಲನ ನೆಟ್ಟು ಒಂಜಿ ಎಗ್ರಿಮೆಂಟ್ ಮಾತ್ರ ಆದಿಪ್ಪುಣ ಆಗ್ತದೆ ಆಯ್ದಲ್ಲ ಸೈಯರ್ ಇಜ್ಜಿಂದ ಆಯ್ತು ಆಲ ಮಲ್ಪೊಳ್ಳಿ ಅನ್ಯ ಏತು ಬೋಡನ್ನು ಮಲ್ಪೊಳ್ಳಿ ಸೈಯರ್ ಉಂಟಾ ಇಜ್ಜಿ ಗೊತ್ತಾಂಡತ್ತೆ ಅಂಚಿತ್ತಿನ ಪರಿಸ್ಥಿತಿ ಇಜ್ಜಿನ ಈ ಜಾಗನ ಯಾನು ಒಂಜಿ ವಯಸ್ಸ ಹೆಂಗೆ ಇಜ್ಜಿ ಅವತ್ತಂದು ಐನು ಕೊಡ್ದು ಅವೇ ಏನು ಬಂದಿಗ 15 ವರ್ಷದ ಇಂಚ 13 ವರ್ಷದ ಇಂಚ ಆ ಜಾಗಡಿ 100 ರೂಪಾಯಿ ಹೆಂಗೆ ಕಾತಿಜ್ಜಿ 100 ರೂಪಾಯಿ ಅವು
ಒಂದರ ಎಕರೆ ಜಾಗಮ್ಮ ಇತ್ತೆ ಕಮ್ಮಿ ಆಗ್ತದೆ ಒಂದರ ಎಕರೆ ಜಾಗ ಇತ್ತೆ ಜೋಕ್ಲೇನು ಪೂರ ದೆರ್ತದು ಕೊಣಪುರ ನಿಜವಾದ ಎನ್ನ ಮಗಲ್ನ ಮಗಲ್ನದು ಬೂರ ಜೋಕುಲು ಎನ್ನ ಮಗಲ್ನ ಬಾಳನೆ ತಗೋಪಣ ಇಂದ ಮಕ್ಕಳು போகணும் ಅಲ್ಲಿ 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 ಆ ಪುಂಜನ ಕುಂತಿರ್ತಾರೆ ರಡ್ಡು ಮೀದನ ಪುಂಜನ ಕುಳಿದರು ಅಲ್ಲಿ ಅಕ್ಕಲ ಜೋಕುಲು போகணும் ಆಂಡಲ್ಲ ದೆರ್ತೊಂದು போகணும் ಇಂಚಿತ್ತಿನ ಕಾಲ ಇಂಗ್ಲು ಬರುವುದು ಕಣ ಮನಸ್ಸು ಇರತ್ತಿದ್ದ ಗೊತ್ತಾನ ದೇವರಿಂದ ಇನ್ನು ಬರ್ಸದ ಎತ್ತು ನೆಕ್ಕಿ ನಾನು ನರ್ತೊಂದಿ ಬೋಲಿ ಅಂತಂದ ಇಲ್ಲ ಈ ಟೈಮ್ ಮಾಡಿ ಬರ್ಸ ಬಂಡ ಬರ್ಜರ್ ಬರ್ಸ ಬರ್ಬ ಸಮಯ ಉಂಡ ಮತ್ತೆ ಒಂದು ಕಡೆಯಲ್ಲಿ ಕುದುರೆಂಜದವರು ಹೇಳ್ತಾರೆ ನಮಗೆ ಆದಷ್ಟು ಬೇಗ ರಸ್ತೆ ಆಗಬೇಕು ಅನ್ನುವಂಥದ್ದು. ಇದೀಗ ಇಲ್ಲಿ ರಸ್ತೆ ಆದಂಥ ಕಥೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಸ್ತೆ ಆದ ನಂತರ ಇಲ್ಲಿನ ವೈಯಕ್ತಿಕ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಇಲ್ಲಿ ಕಾಮಗಾರಿ ನಡೆಸಲಿಕ್ಕೆ ಬಂದವರನ್ನು ಕಾಮಗಾರಿ ಮಾಡಲಿಕ್ಕೆ ಬಿಡಲಿಲ್ಲ ಅನ್ನುವಂಥದ್ದು ಕೂಡ ಆರೋಪಗಳಿದ್ದಾವೆ. ನೋಡುವ, ಇದೀಗ ತಾವು ನೋಡ್ತಾ ಇದ್ದೀರಿ ಇಲ್ಲಿಯ ದೃಶ್ಯಾವಳಿಗಳನ್ನು. ಇದು ಸೇತುವೆಯ ಮೇಲ್ಭಾಗದಲ್ಲಿ ನಾವು ನಿಂತ್ಕೊಂಡು ನಿಮಗೆ ಕೊಡ್ತಾ ಇರೋಂಥ ದೃಶ್ಯಾವಳಿ. ಇದು ನೋಡಿ, ಅಲ್ಲಿ ಕೆಳಭಾಗದಲ್ಲಿ ಮೋರಿ ಎಲ್ಲ ಕುಸಿದಿದೆ. ಆ ಮೋರಿ ಕುಸಿದಂಥ ಹಿನ್ನೆಲೆಯಲ್ಲಿ ಇಲ್ಲಿ ತೊಂದರೆಗಳಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ಸರಿ ಮಾಡಬೇಕು ಅನ್ನೋಂಥ ನಿಟ್ಟಲ್ಲಿ ಅದಕ್ಕೆ ಬೇಕಾದಂತಹ ಅನುದಾನವೂ ಕೂಡ ನಿರ್ಮಿತಿ ಕೇಂದ್ರದಿಂದ ಬಂದಿದೆ ಅನ್ನುವಂಥದ್ದಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಪಡಂಗಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮತ್ತು ಈ ಒಂದು ಮಾರ್ಗ ಮಾಡುವಲ್ಲಿ ಶಾಸಕರ ಜೊತೆಗೆ ಬಹಳಷ್ಟು ಚರ್ಚೆಯನ್ನು ಮಾಡಿದವರು, ಇಬ್ಬರು ಶಾಸಕರ ಜೊತೆಗೂ, ವಸಂತ ಬಂಗೇರರ ಜೊತೆಗೆ ಮತ್ತು ಹರೀಶ್ ಪೂಂಜಾರ ಜೊತೆಗೂ ಕೂಡ ಚರ್ಚೆ ಮಾಡಿದಂತಹ ಸಂತೋಷ್ ಕುಮಾರ್ ಜೈನ್ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳಿ. ಪಡಂಗಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸಂತೋಷ್ ಕುಮಾರ್ ಜೈನ್ ಇದ್ದಾರೆ. ಯಾಕೆ ಅವರನ್ನು ಮಾತಾಡಿಸ್ತೇವೆ ಅಂತ ಹೇಳಿದ್ರೆ, ಕುದುರೆಂಜದ ಆರಂಭದ ದಿನಗಳಲ್ಲಿ ನಮಗೆ ಅಲ್ಲಿಯ ರಸ್ತೆಯ ಸಮಸ್ಯೆಗಳನ್ನೆಲ್ಲ ಕೂಡ ತಿಳಿಸಿದ್ರು. ಈಗ ಏನಾಗಿದೆ ಸರ್? ಈಗ ಮತ್ತೆ ಸಮಸ್ಯೆ ಅಂತ ಹೇಳ್ತಿದ್ದಾರೆ ಜನ. ಕುದುರೆಂಜ ಅಂತ ಹೇಳಿದರೆ ನಮ್ಮ ಪಡಂಗಡಿ ಗ್ರಾಮ ಪಂಚಾಯತ್ನಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಹೇಳಿದರೆ ಕುದುರೆಂಜ. ಯಾಕೆಂತ ಹೇಳಿದರೆ ಒಂದು ಪ್ರದೇಶ ಅದೊಂದು ಇಂಪ್ರೂವ್ ಆಗಬೇಕಾದ್ರೆ ಅದಕ್ಕೆ ಹೋಗಲಿಕ್ಕೆ ಸಂಪರ್ಕದ ಒಂದು ರಸ್ತೆ ಬೇಕು. ಸುಮಾರು 10-12 ವರ್ಷದ ಹಿಂದೆ ಅಲ್ಲಿನವರೆಲ್ಲ ಸೇರಿಕೊಂಡು ನನ್ನಲ್ಲಿ ಬಂದು ನಮಗೆ ಸಂಪರ್ಕ ರಸ್ತೆ ಮಾಡಿಕೊಡ್ಬೇಕು ಅಂತ ಹೇಳಿದರು. ಅವ್ರು ಹೇಳುವಾಗ ನನಗೆ ಆಶ್ಚರ್ಯ ಆಯಿತು. ಈ ಬೆಟ್ಟಗಾಡು ಪ್ರದೇಶದಲ್ಲಿ ಒಂದು ಹಳ್ಳ ಎಲ್ಲ ಹರಿತಾ ಇದೆ, ಇಂಥ ಸಂದರ್ಭದಲ್ಲಿ ಹೇಗೆ ರಸ್ತೆ ಮಾಡೋದು ಅಂತ ಹೇಳುವಾಗ ನೋಡುವ ಪ್ರಯತ್ನ ಮಾಡುವ ಅಂತ ನಾನು ಹೇಳಿದೆ. ನಮ್ಮ ಅಂದಿನ ಶಾಸಕರಾದಂಥ ವಸಂತ ಬಂಗೇರ್ ಅವರು ಮತ್ತು ಈ ಕಡೆಯಿಂದ ಮಡಂತ್ಯಾರ್ ಜಿಲ್ಲಾ ಪಂಚಾಯತಿನ ಸದಸ್ಯರು ಮತ್ತು ನಮ್ಮ ಹಳದಂಗಡಿ ಜಿಲ್ಲಾ ಪಂಚಾಯತಿನ ಸದಸ್ಯರ ಸಹಕಾರದೊಂದಿಗೆ ಸಂಪರ್ಕ ರಸ್ತೆಯನ್ನು ನಾವು ಮಡ್ ರೋಡ್ ಹೇಳಿದರೆ ಇದಲ್ಲ, ಕಾಂಕ್ರೀಟ್ ರಸ್ತೆ ಅಲ್ಲ, ಮಡ್ ರೋಡ್ ಆಗಿ ನಾವು ಅಲ್ಲಿ ಜನರಿಗೆ ಮಾಡಿಕೊಟ್ಟೆವು. ಬರುವಾಗ ಅಲ್ಲಿ ಏನಾಯಿತು ಅಂತ ಹೇಳಿದರೆ ನಡುವೆ ಒಂದು ಹಳ್ಳ ಇತ್ತು. ಆ ಹಳ್ಳಕ್ಕೆ ಎಂತ ಮಾಡಿದ್ದೇವೆ ಅಂತ ಹೇಳಿದರೆ, ಹೋಗಲಿಕ್ಕೆ ಜನರು ಹೇಳಿದರು ನೀವು ಮಣ್ಣು ತುಂಬಿಸಿಕೊಡಿ ಅಂತ ಹೇಳಿದರು. ಮಣ್ಣನ್ನು ತುಂಬಿಸಿಕೊಟ್ಟೆವು. ಮತ್ತು ಮಳೆಗಾಲದಲ್ಲಿ ಅದನ್ನು ರೀಓಪನ್ ಮಾಡಿ, ಹಾಗೆ ಮಳೆಗಾಲದಲ್ಲಿ ಸಂಪರ್ಕ ಇರಲಿಲ್ಲ. ತದನಂತರ ವಸಂತ ಬಂಗೇರವರ 5 ಲಕ್ಷದ ಅನುದಾನದಿಂದ ಅಲ್ಲಿಗೆ ಮೋರಿಯನ್ನು ರಚಿಸಿ ಅಲ್ಲಿಗೆ ತಾತ್ಕಾಲಿಕವಾಗಿ ನಾವು ಅಲ್ಲಿ ಒಂದು ಜನಗಳಿಗೆ ಹೋಗುವ ಹಾಗೆ ಒಂದು ರಸ್ತೆಯನ್ನು ಮಾಡಿಕೊಟ್ಟೆವು. ನಂತರದ ದಿನದಲ್ಲಿ ನಮ್ಮ ಬೆಳ್ತಂಗಡಿ ಶಾಸಕರಾದಂಥ ಹರೀಶ್ ಪೂಂಜಾರ್ ಅವರ ಸಹಕಾರದಲ್ಲಿ ಒಂದು ವ್ಯವಸ್ಥಿತವಾದ ರೋಡ್ ಅಂತ ಹೇಳಿದರೆ ನಮ್ಮ ಗ್ರಾಮ ನಮ್ಮ ರಸ್ತೆ, ನಮ್ಮ ಪಡಂಗಡಿ ಗ್ರಾಮದ ಪೊಯ್ಯಗುಡ್ಡೆಯಿಂದ ಆ ಮದ್ದಡ್ಕವನ್ನು ಸಂಪರ್ಕಿಸುವ ರಸ್ತೆಯನ್ನು ಭಾಳ ಚಂದವಾಗಿ ಮಾಡಿಕೊಟ್ಟು ಜನರಿಗೆ ಹೋಗುವ ಹಾಗೆ ನಾವು ಮಾಡಿಕೊಟ್ಟೆವು. ದುರದೃಷ್ಟವಶಾತ್ ಏನಾಯಿತು ಅಂತ ಹೇಳಿದರೆ, ಆ ನೀರಿನ ಒತ್ತಡ ತಡೀಲಿಕ್ಕೆ ಆಗದೆ ಒಂದು ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಆದಂಥ ಒಂದು ಬ್ರಿಡ್ಜ್ ಕುಸಿಯಿತು. ತದನಂತರ ಅಂದಿನ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಮತ್ತು DC ಅವರು ಎರಡು ಸಲ ಬಂದು ಅದನ್ನು ಮಾಡಿಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ನೀಡಿದರು. ಯಾವುದು ಭರವಸೆ ಕೂಡ ಈಡೇರಲಿಲ್ಲ. ತದನಂತರದಲ್ಲಿ ಗ್ರಾಮ ಪಂಚಾಯತ್ ಯಾಕೆ ಅಂತ ಹೇಳಿದರೆ, ಜನರ ಸ್ಪಂದನೆಗೆ ಪ್ರಪ್ರಥಮವಾಗಿ ಸಿಕ್ಕುವುದು ಜನರ ಗ್ರಾಮ ಪಂಚಾಯತ್. ನಮಗೆ ಅದೆಲ್ಲ ನಮಗೆ ನಾವು ಜನರ ಕಷ್ಟ ತಡೀಲಿಕ್ಕೆ ಆಗದೆ ಅಲ್ಲಿ ಒಂದು ಮೋರಿಯನ್ನು ಅಳವಡಿಸಿ ಅಲ್ಲಿ ಸಂಪರ್ಕ ರಸ್ತೆಯನ್ನು ನಾವು ಮಾಡಿಕೊಟ್ಟೆವು. ಅದು ಏನಾಯಿತು ಅಂತ ಹೇಳಿದರೆ, ಒಂದು ವರ್ಷ ಹೋಗುವಾಗ ದೊಡ್ಡ ಒಂದು ನಾವು ಮೋರಿ ರಚಿಸಿದೆವಲ್ಲ 5 ಲಕ್ಷದಿಂದ, ಅದು ಮೋರಿ ಕುಸಿತ ಆಯಿತು. ಮೋರಿ ಕುಸಿತ ಆಗುವಾಗ ಅಲ್ಲಿ ಜನರಿಗೆ ಸಂಪರ್ಕ ಕಡಿತ ಆಯಿತು. ಕಡಿತ ಆದ ದಿನದಲ್ಲಿ ನಾವು ಕೂಡ ಅದಕ್ಕೆ ಇನ್ನು ಕೂಡ ಏನಾದರೂ ಮಾಡುವಂತ ಬರುವ ಸಂದರ್ಭದಲ್ಲಿ ಅಲ್ಲೇ ಜನಗಳೇ ಹೇಳಿದರು, ನಮಗೆ ಬೇಡ, ನಮಗೆ ಬ್ರಿಡ್ಜೇ ಬೇಕು ಇಲ್ಲಿ. ನಮಗೆ ಸಹ ಅದು ಒಳ್ಳೆಯ ನಿರ್ಧಾರ ಅಂತ ಆಯಿತು. ಯಾಕೆಂತ ಹೇಳಿದರೆ ತಾತ್ಕಾಲಿಕ ಏನು ಮಾಡಿದ್ರು ಅದು ತಾತ್ಕಾಲಿಕವೇ, ಅದನ್ನು ಕರೆಕ್ಟ್ ಮಾಡುವ ಅಂತೇಳಿ
ಜನರಿಗೆ ಹೋಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಅಲ್ಲಿಗೆ ಒಂದು ತೂಗು ಸೇತುವೆಯಾಗಿ ಸ್ಟೀಲ್ ಬ್ರಿಡ್ಜ್ ಅಂತ ಹೇಳಿದರೆ ಆ ಕಡೆಯಿಂದ ಈ ಕಡೆಗೆ ಜನರಿಗೆ ಸಂಪರ್ಕ ಯಾವತ್ತೂ ಕೂಡ ಕಡಿತ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಸ್ಟೀಲ್ ಬ್ರಿಡ್ಜನ್ನು ನಿರ್ಮಿಸಿದೆವು ಪಾದಾಚಾರಿಗಳಿಗೆ ಮಾತ್ರ. ಅದರಲ್ಲಿ ಹೋಗಿ ಬರ್ತಾ ಇದ್ರು. ನಂತರ ಏನಾಯಿತು ಅಂತ ಹೇಳಿದರೆ ಜನರದ ಒತ್ತಡದ ನಡುವೆ ನಮ್ಮ ಶಾಸಕರಾದಂಥ ಹರೀಶ್ ಪೂಂಜಾರ್ ಅವರು ಸುಮಾರು 90 ಲಕ್ಷ, ಒಂದು ಬ್ರಿಡ್ಜಿಗೆ 50 ಲಕ್ಷ, ಒಂದಕ್ಕೆ 90 ಲಕ್ಷ ಬ್ಯಾಲೆನ್ಸ್ ಮಾಡಿ 90 ಲಕ್ಷದ ಅನುದಾನವನ್ನು ಇಟ್ಟಿದ್ದಾರೆ. 50-40 ಅದು ನಮ್ಮ ಇದು ನಿರ್ಮಿತಿ ಕೇಂದ್ರದವರಿಗೆ ಅದು ಹೋಗಿರ್ತದೆ. ಅದು ಕಾಮಗಾರಿ ಮಳೆಗಾಲದ ತುರ್ತು ಕಾಮಗಾರಿಯ ಸಂದರ್ಭದಲ್ಲಿ ಇಡುವಂಥ ಅನುದಾನ. ಅದು ಏನಾಯ್ತು ಅಂತ ಹೇಳಿದರೆ ಈ ಸರ್ಕಾರ ಬಂದ ಮೇಲೆ ಆ ಕಾಮಗಾರಿ ಮಾಡಬೇಕಾದ್ರೆ ಮೊದಲು ಟೆಂಡರ್ ಇರಲಿಲ್ಲ. ಈಗ ಟೆಂಡರ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಟೆಂಡರ್ ಆಯಿತು. ಅದು ಆ ಟೆಂಡರ್ ಪರಿಶಿಷ್ಟ ಜಾತಿಯವರಿಗೆ ಅದು ಮೀಸಲಿಟ್ಟ ಟೆಂಡರ್ ಆಗಿರ್ತದೆ. 2 ಸಲ ಟೆಂಡರ್ ಆಯಿತು, 2 ಸಲ ಸಿಂಗಲ್ ಟೆಂಡರ್ ಆಗಿದ್ದರು. ಮೂರನೇ ಸಲ ಅವರಿಗೆ ಜಗದೀಪ್ ಅನ್ನೋವರಿಗೆ ಆ ಟೆಂಡರ್ ಆಗಿರ್ತದೆ ಅಧಿಕೃತವಾಗಿ. ಅವರೇನು ಮಾಡಿದರು, ನಂತರ ನಾವು ನಿರ್ಮಿತಿಯ ಇಂಜಿನಿಯರನ್ನು ಸಂಪರ್ಕ ಮಾಡಿ 15 ದಿವಸ ಆಯಿತು. ನಾನು ಹೇಳಿದೆ, ಇನ್ನು ಮಳೆಗಾಲ ಬರ್ತದೆ, ಜನರಿಗೆ ಹೋಗಬೇಕಾದರೆ ಸಂಪರ್ಕ ರಸ್ತೆ ಆಗಬೇಕು, ನೀವು ಬ್ರಿಡ್ಜ್ ಮಾಡಬೇಕು. ಅವರು ಕೂಡಲೇ ನಮ್ಮ ಈ ಮನವಿಗೆ ಸ್ಪಂದಿಸಿ, ಯಾರು ಇಂಜಿನಿಯರ್ ಅವರು ಎಲ್ಲ ಈ ಯಾರು ಕಾಂಟ್ರಾಕ್ಟ್ನವರು ಜಗದೀಪ್ರವರೆಲ್ಲ ಬಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಯೇ ಒಂದು 4-5 ಜನ ಬಂದು ನಮಗೆ ಬ್ರಿಡ್ಜ್ ಬೇಡ, ನೀವು ಕೆಲಸ ಮಾಡಬೇಡಿ ಅಂತ ಹೇಳಿ ಅವರನ್ನು ಹಿಂದಕ್ಕೆ ಕಳಿಸಿದರು. ಈ ವರ್ತಮಾನ ನನಗೆ ಸಿಕ್ಕಿತು. ನಾನು ಹೇಳಿದೆ, ಅಲ್ಲ ಮಾರ್ರೆ, ಅಲ್ಲಿ ಕುದುರೆಂಜದವರಿಗೆ ಬೇಕಾದಂಥ ಬ್ರಿಡ್ಜ್ ಅಲ್ವಾ, ಈಗ ಯಾರಿಗೆ ಉಪಯೋಗ ಹೇಳಿ? ಅವರಿಗೆ ಉಪಯೋಗ. ಅವರೇ ಬೇಡ ಅಂತ ಹೇಳಿದರೆ ನಾವೆಂತ ಮಾಡೋದು? ನಾವಿರೋದು ಪೇಟೆಯಲ್ಲಿ. ಆದರೆ ಅವರು ಆ ರೀತಿಯ ವರ್ತನೆ ಸರಿಯಲ್ಲ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳಿದೆ. ನಾನು ಮತ್ತೆ ಹೆಚ್ಚು ಹೋಗಲಿಲ್ಲ. ಯಾಕೆಂತೇಳಿ ನನಗೆ ಆ ಕುದುರೆಂಜೆ ವಿಷಯದಲ್ಲಿ ನನ್ನಷ್ಟು ಒಂದು ಬೇಸರದಿಂದ ಇರುವಂಥ ವ್ಯಕ್ತಿ ಯಾರು ಕೂಡ ಇಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಅಷ್ಟು ಹೋರಾಟವನ್ನು ಮಾಡಿದ್ದೇವೆ ನಾವು. ನೀವೀಗ ಕುದುರೆಂಜೆ ಬಂದು ನೋಡುವಾಗ ಸಂಪರ್ಕ ರಸ್ತೆಯನ್ನೆಲ್ಲ ನೋಡುವಾಗ ಎಷ್ಟು ಚೆಂದ ಇದೆ. ಅದು 10 ವರ್ಷ 12 ವರ್ಷಕ್ಕಿಂತ ಮುಂಚೆ ಹೇಗಿತ್ತು ಅನ್ನುವ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ತದನಂತರ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಸೇತುವೆ ಬಿದ್ದಿತ್ತಲ್ಲ, ಸೇತುವೆ ಬಿದ್ದಾಗ ಇದು ಮೋರಿ ಎಲ್ಲ ಇತ್ತಲ್ಲ, ಮೋರಿ ತೆಗೆದಿದ್ರೆ ಅಲ್ಲಿ ಇದಾಗ್ತದೆ, ಯಾವುದು ನೀರು ಸ್ಟಾಕ್ ಆಗಿ ಗದ್ದೆಗೆಲ್ಲ ಇದಾಗ್ತದೆ. ಹಾಗೆ ನಾನು ಅವರಿಗೆ ಜಗದೀಪರವರಿಗೆ ಫೋನ್ ಮಾಡಿದೆ, ನೋಡುವ ಈ ಸಲ ನಾವು ಅದನ್ನು ತೆಗೆಯುವ, ಯಾವುದನ್ನು ಆ ಮೋರಿ ಬಿದ್ದ ಅವಶೇಷಗಳನ್ನು ತೆಗೆಯದಿದ್ರೆ ಅಲ್ಲಿ ಇಲ್ಲದಿದ್ರೆ ಗದ್ದೆಗೆಲ್ಲ ನೀರು ಹೋಗ್ತದೆ. ಗದ್ದೆಗೆ ನೀರು ಹೋದ್ರೆ ಜನರಿಗೆಲ್ಲ ಪ್ರಾಬ್ಲಮ್ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಅವರು ಕೂಡ ಬಂದರು. ನಾನು ಸಹ ಹೋದೆ. ನಾವೆಲ್ಲ ಒಂದು 10-20 ಜನ ಎಲ್ಲ ಹೋದ್ವಿ. ಹೋಗುವಾಗ ಅವರು ಸಹ 4 ಜನ ಬಂದಿದ್ದರು. ಯಾರು ಬ್ರಿಡ್ಜ್ ಬೇಡ ನಮಗೆ ಅಂತ ಹೇಳುವವರು ಕೂಡ ಅವರಲ್ಲಿಗೆ ಬಂದಿದ್ದರು. ಬಂದು ಕೈ ಕಟ್ಟಿ ನಿಂತರು. ನಾನು ಮಾತಾಡಿದೆ. ನಾನು ಅವ್ರ ಹತ್ರ ಕೇಳಿದೆ, ಯಾಕೆ ನೀವು ಹೀಗೆ ಮಾಡ್ತೀರಿ, ಬ್ರಿಡ್ಜ್ ಯಾಕೆ ಬೇಡ ನಿಮಗೆ? ಯಾವುದು ಉತ್ತರ ಇಲ್ಲ ಅವರ ಹತ್ರ. ಖಾಲಿ ವಿಡಿಯೋ ಮಾಡ್ತಿದ್ರು. ವಿಡಿಯೋ ಮಾಡಿದರೆ ನಮಗೆ ಏನು ತೊಂದರೆ ಆಗೋದಿಲ್ಲ, ನಾವು ಮಾಡೋದು ಜನಗಳಿಗೋಸ್ಕರ. ಹಾಗೆ ಅದನ್ನು ನಾವು ತೆರವು ಮಾಡಿ ಬಂದಿರ್ತೇವೆ. ಈಗ ಸರ್ಕಾರದಿಂದ ಅನುಷ್ಠಾನಗೊಂಡಂಥ ಕಾಮಗಾರಿ ಅಲ್ವಾ, 90 ಲಕ್ಷ ಅಂತ ಹೇಳಿದರೆ ಜನರ ಒಂದು ದುಡ್ಡಲ್ಲ, ಜನರ ದುಡ್ಡು ಜನರ ಸೇವೆಗೆ, ಜನರ ಉಪಯೋಗಕ್ಕೆ ಆಗಬೇಕು. ಅದನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಯಾಕೆ ಅವರಿಗೆ? ತದನಂತರದಲ್ಲಿ ನನಗೆ ಗೊತ್ತಾಯ್ತು ಏನಂತ ಹೇಳಿದರೆ, ನಮಗೆ ಜಾಗ ಕೊಟ್ಟವರು ಅವರ ಗದ್ದೆಯನ್ನು ಮತ್ತೊಬ್ಬರಿಗೆ ಮಾರಿದ್ದಾರೆ. ಆ ಮಾರಿದಂಥ ವ್ಯಕ್ತಿ ಏನು ಮಾಡಿದ್ದಾರೆ, ಜಮೀನಿನಲ್ಲಿ ಮಣ್ಣು ಹಾಕಿದ್ದಾರೆ. ಇವರಿಗೆ ಯಾರು ಆ 4-5 ಜನ ಅಡ್ಡಿಪಡಿಸಿದ್ದಾರಲ್ಲ, ಅವರಿಗೆ ಏನಾಗಿದೆ, ಗದ್ದೆಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಗದ್ದೆಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಅಲ್ಲಿ ನೀರು ನಿಂತು ಏನಾದರೂ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ಈ ಇಬ್ಬರ ಜಗಳ, ಯಾರು ನಮ್ಮ ರಸ್ತೆಗೆ ಜಾಗ ಕೊಟ್ಟವರು ಮತ್ತು ರಸ್ತೆ ಬದಿಯಲ್ಲಿ ತೋಟ ಇದ್ದವರು, ಅವರ ಇಬ್ಬರ ಜಗಳವನ್ನು ಸಾರ್ವಜನಿಕ ಇದಕ್ಕೆ ಯಾಕೆ ತರ್ತಾರೆ? ಅವರು ಏನೋ ಅವರದ್ದು ವಿವಾದ ಇದ್ದರು, ಅವರಿಬ್ಬರೇ ಪರಿಹರಿಸಿಕೊಳ್ಬೇಕಲ್ವ. ಇದು ಆಗ ಒಂದು ವೇಳೆ ಅವರು ಅದು ಮಾಡಿಕೊಡ್ಲಿಕ್ಕೆ ಅವರು ಬಿಡ್ತಿದ್ರೆ ಈಗ ಪಿಲ್ಲರ್ ಆಗ್ತಿತ್ತು. ಪಿಲ್ಲರ್ ಆದರೆ ಆಟೋಮೆಟಿಕ್ ಆಗಿ 1-2 ತಿಂಗಳಲ್ಲಿ ಕೆಲಸ ಆಗ್ತದೆ. ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಆಗ್ತಿತ್ತು. ಶಾಸಕರು ಜನರಿಗೆ ಉಪಯೋಗ ಆಗಬೇಕು ಅಂತೇಳಿ 90 ಲಕ್ಷ ಅನುದಾನವನ್ನು ಅಲ್ಲಿ ಇಟ್ಟಿದ್ದಾರೆ. ಆ ಇಟ್ಟ ಅನುದಾನವನ್ನು ನಾವು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಬುದ್ಧಿ ಯಾಕೆ? ನಾನು ಕೇಳೋದು ಅದ್ವಿ. ನಮ್ಮಿಂದ ಎಷ್ಟಾಗಿದೆ, 100ಕ್ಕೆ 150% ನಾವು ಕೊಟ್ಟಿದ್ದೇವೆ. ಪಡಂಗಡಿ ಗ್ರಾಮ ಪಂಚಾಯತ್ ನೀವು ಬೇಕಾದರೆ ಯಾರ ಹತ್ರ ಬೇಕಾದರೆ ಕೇಳಿ,
ಯಾರಿಗೂ ಕೂಡ ಉಪಕಾರ ಮಾಡುವುದಲ್ಲದೆ ಯಾವುದು ನಮ್ಮ ಪಂಚಾಯತಿಗೆ ಬಂದ ಜನರು ಇಷ್ಟರವರೆಗೆ ಯಾರು ಕೂಡ ದುಃಖದಿಂದ ಹೋಗಲಿಲ್ಲ. ದುಃಖದಿಂದ ಬಂದವರು ನಗಾಡಿಕೊಂಡು ಹೋಗುವ ಒಂದು ಪಂಚಾಯತ್ ಇದ್ದರೆ ನಮ್ಮ ಪಡಂಗಡಿ ಪಂಚಾಯತ್. ನಮ್ಮ ಅಧಿಕಾರಿ ವರ್ಗದವರು ಕೂಡ ಅದಕ್ಕೆ ಸ್ಪಂದಿಸ್ತಾರೆ, ನಮ್ಮ ಸದಸ್ಯರು ಕೂಡ ಸ್ಪಂದಿಸ್ತಾರೆ. ಈಗ ಕಾಲು ಸೇತುವೆ ಉಂಟಲ್ಲ, ಅದನ್ನು ತೆಗಿಲಿಕ್ಕೆ ಕಾರಣ ಏನಂತಂದ್ರೆ ಅದು ಉದ್ದ ಎಲ್ಲ ಸಾಕಾಗುದಿಲ್ಲ, ಉದ್ದ ಸಾಕಾಗುದಿಲ್ಲ. ಅದೆಂತ ಅದು ಹಾಗೆ ಇದ್ರೆ ಉಂಟಲ್ಲ, ಅದು ಹಾಗೆ ಇದ್ರೆ ಯಾರಾದ್ರೂ ಬಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ತೆಗ್ದದ್ದು. ನಮ್ಮನ್ನು ನೋಡಿ, ನಾವು ಜನಪ್ರತಿನಿಧಿಗಳು, ನಮ್ಗೆ ಸಹ ಜವಾಬ್ದಾರಿ ಇರ್ತದೆ, ಅಧಿಕಾರಿ ವರ್ಗ ಇರ್ತದೆ. ಏನಾದರೂ ದುರ್ಘಟನೆ ಆದರೆ ಅದಕ್ಕೆ ಯಾರು ಹೊಣೆ ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ತೆಗೆದದ್ದು. ನೀವು ಇದೇ ಸುದ್ದಿಯವರ ಹತ್ರ ನಾನು ಹೇಳ್ತೇನೆ, ಬರುವ ಮಳೆಗಾಲದ ಒಳಗೆ ಸುಸಜ್ಜಿತವಾದಂಥ ಸೇತುವೆ ಆಗುವಾಗ ಯಾರು ಆ 4 ಜನ ಅಡ್ಡಿಪಡಿಸಿದ್ದಾರಲ್ಲ ಅವರ ಹತ್ರ ನೀವು ಸಹ ಅವರ ಸಂದರ್ಶನ ಮಾಡಬೇಕು. ಯಾರಂತ ಹೇಳ್ತೇನೆ ನಾನು. ಯಾಕೆಂತ ಹೇಳಿದರೆ ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಬೇಕು. ಸಮಾಜದಲ್ಲಿ ಒಳ್ಳೆಯ ಚಟುವಟಿಕೆಯಲ್ಲಿ ಸಮಾಜದ ಜನರಿಗೆ ಒಂದು ಉಪಕಾರ ಆಗುವಂಥ ದೃಷ್ಟಿಯಲ್ಲಿ ಅವರು ಕೆಲಸವನ್ನು ಮಾಡಬೇಕು. ಸುಮ್ಮನೆ ಅಂಗಡಿ ಬದಿಯಲ್ಲಿ ಕೂತ್ಕೊಂಡು ಒಬ್ಬರನ್ನು ಟೀಕೆ ಮಾಡೋದು ಒಳ್ಳೆಯದಲ್ಲ. ಟೀಕೆ ಮಾಡುವ ಯಾರು ಕೂಡ ಅಭಿವೃದ್ಧಿ ಕೆಲಸದಲ್ಲಿ ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಟೀಕೆ ಬರೋದು ಸ್ವಾಭಾವಿಕ. ಟೀಕೆ ಬಂದರೆ ಜಾಸ್ತಿ ಒಂದು ಉತ್ಸಾಹ ಜಾಸ್ತಿ ಆಗ್ತದೆ, ಜಾಸ್ತಿ ಕೆಲಸ ಮಾಡುವಂಥ ಹುಮ್ಮಸ್ಸು ಬರ್ತದೆ. ಕುದುರೆಂಜಕ್ಕೆ ಇನ್ನು ನಮ್ಮ ಗ್ರಾಮ ಪಂಚಾಯತ್ ಬಂದರೆ ಇನ್ನೂ ಕೂಡ ಉತ್ತಮವಾದ ಕೆಲಸವನ್ನು ಮಾಡ್ತೇವೆ. ಕುದುರೆಂಜ ನಮ್ಮ ಪಡಂಗಡಿಯಲ್ಲಿ ನಂಬರ್ 1ನೇ ಸ್ಥಾನದಲ್ಲಿ ಇರುವ ಹಾಗೆ ನಾವು ಕೆಲಸ ಮಾಡ್ತೇವೆ. ನಮಗೆ ಅಭಿವೃದ್ಧಿ ಅಂತ ಹೇಳಿದರೆ ಅದು ಸುಮ್ಮನೆ ತಮಾಷೆ ಅಂಗಡಿ ಬದಿಯಲ್ಲಿ ಮಾತಾಡೋದಾಗಲ್ಲ. ಅಭಿವೃದ್ಧಿ ಅಂತ ಹೇಳಿದರೆ ಸಂಕಲ್ಪ. ಅಭಿವೃದ್ಧಿ ಅಂತ ಹೇಳಿದರೆ ಒಂದು ಪ್ರದೇಶದ ಒಂದು ನೇತೃತ್ವವನ್ನು ವಹಿಸಿಕೊಂಡೆ ಅವನಿಗೆ ಬೇಕು. ಏನಂತ ಹೇಳಿದರೆ ಎಲ್ಲಿ ಸಂಪರ್ಕ ರಸ್ತೆ ಆಗಬೇಕು, ಎಲ್ಲಿ ಜನರಿಗೆ ನೀರು ಬೇಕು, ಎಲ್ಲಿ ಏನು ಬೇಕು, ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಅವ ಆಲೋಚನೆ ಇದ್ದರೆ ಮಾತ್ರ ಅವ ನಾಯಕ ಆಗುವುದು. ನಾವು ಯಾವತ್ತೂ ಕೂಡ ಯಾರಲ್ಲಿ ಕೂಡ ವಿರೋಧವನ್ನು ಕಟ್ಟಿಕೊಳ್ಳುವುದಿಲ್ಲ. ನಾವು ಅಭಿವೃದ್ಧಿಯ ವಿಷಯದಲ್ಲಿ ರಾಜಕೀಯವನ್ನು ಸಹ ಮಾಡುವುದಿಲ್ಲ. ಇದು ಕುದುರೆಂಜದ ಕತೆ, ಇದು ಟ್ರೂ ಸ್ಟೋರಿ. ಕುದುರೆಂಜ ಅಧಿಕಾರಿಗಳು ವಾಪಸ್ ಕಳಿಸಿರೋದು ಅದನ್ನ ಅಧಿಕಾರಿಗಳು ಏನಾದ್ರು ನೋಡಿದ್ರಾ? ಈಗ ಅವರಿಗೂ ಗೊತ್ತಾ ಅಧಿಕಾರಿಗಳಿಗೂ ವಿಷಯ? ಯಾರು? ಈ ನಿರ್ಮಿತಿ ಕೇಂದ್ರದ ನಿರ್ಮಿತಿ ಅವರು ಬಂದಿದ್ರು, ನಿರ್ಮಿತಿ ಇಂಜಿನಿಯರ್ ಬಂದಿದ್ರು, ನಮ್ಮ VA ಬಂದಿದ್ರು, ಪಡಂಗಡಿ ಪಂಚಾಯತ್ನವರು ಹೋಗಿದ್ರು. ಅಷ್ಟು ಜನ ಬಂದಿದ್ರು ಕೂಡ ನಾವು ಅದನ್ನು ಕಟ್ಟಲಿಕ್ಕೆ ಬಿಡುದಿಲ್ಲ ಬಿಡಿ. ಆ ಅವಶೇಷ ಇತ್ತಲ್ಲ ಅಲ್ಲಿ, ಯಾವುದು ಈ ಮೋರಿಯೆಲ್ಲ ಇತ್ತಲ್ಲ, ಮೋರಿ ತೆಗಿಲಿಕ್ಕೆ ಬಿಡುದಿಲ್ಲ. ನಾವು ಬಿಡುದಿಲ್ಲ ಅನ್ನುವಂಥ ಅಹಂಕಾರ ಅವರಿಗೆ. ನಾನು ಅದಕ್ಕೆ ಹೇಳಿದೆ, ಕಾನೂನು ಪ್ರಕಾರ ಎಲ್ಲ ಕಾನೂನು ಉಂಟು. ನೀವು ಈ ಬಿಡುದಿಲ್ಲ ಅಂತ ಹೇಳಿದರೆ ಯಾರು ಬಿಡುದಿಲ್ಲ ಅಂತ ಹೇಳ್ತಾರ ಅವರ ಮೇಲೆ FIR ಹಾಕ್ಲಿಕ್ಕೆ ಆಗ್ತದೆ. ಸರ್ಕಾರಿ ಅಧಿಕಾರಿಗಳ ಅವರನ್ನು ಕರ್ತವ್ಯಕ್ಕೆ ಅಡ್ಡಿ ಮಾಡಿದರೆ ಅದಕ್ಕೆ ಕಾನೂನು ಇಲ್ವಾ? ಎಲ್ರಿಗೂ ಕೂಡ ಕಾನೂನು ಇದೆ. ಕಾನೂನು ಪ್ರಕಾರ ಹೋಗೋದಕ್ಕಿಂತ ಮುಂಚೆ ನಾವು ಅವಶೇಷ ಇದನ್ನು ಮೋರಿಯನ್ನೆಲ್ಲ ತೆಗೀಲಿಕ್ಕೆ ಹೋಗುವಾಗ ಬಂದಿದ್ರು ಅವರೆಲ್ಲ. ಖಾಲಿ ನೋಡಿ ವಿಡಿಯೋ ಮಾಡಿ ಹೋದ್ರು. ನಾನು ಅವತ್ತು ಕೂಡ ಅವರ ಹತ್ರ ಮಾತಾಡಿದ್ದೇನೆ, ನೀವು ಯಾಕೆ ಹೀಗೆ ಮಾಡ್ತೀರಿ? ಯಾವುದೇ ಉತ್ತರ ಅವರ ಹತ್ರ ಇಲ್ಲ. ಥ್ಯಾಂಕ್ ಯು ಸರ್. ಬೇತದಾಲಜಿ ಯಾನು ಜಾಗ ಕೊರಿನವು ಎನ್ನ ಮಹಾಮಲ್ಲ ತಪ್ಪು ಗೊತ್ತಂಡತೆ. ಆ ಕೊಡ್ಡುದು ಊರಿಗೂ ಉಪಕಾರ, ಪೂರಾ ಜನಕ್ಕೂ ಉಪಕಾರನೇ. ಆಂಡ ಇನಿಕ್ಕಿ 10 ವರ್ಷದಿಂದ ಉಂಡತ್ತ ಎಂಕಿಂದು ಉಪದ್ರತ ಅಂದೆವು ಉಪಕಾರ ದಾಲ ಆತಜಿ ಗೊತ್ತಾಗ್ತದೆ. ಯಾನು ದಾಯಿಗೆ ಕೊರಿಯಂದು ಎನ್ನ ಮನಸ್ಸು ಆಗ್ತದೆ. ಯಾನು ದಾರ ದುಡ್ಡು ಎತ್ತಂದೇನ ಎಂಕ ದುಡ್ಡು ಉಂಡು ಬೋಡ ಬರ್ಚಿ ಗೊತ್ತಾಗತ್ತ. ಆ ದುಮ್ಮು ತಾರ್ಯದ ಮರನ್ನು ಕರ್ತದು ಪಾಪು ಬಾಡದು ಐಟು ಪೋಂದಿತ್ತನ ಕೆಲವು ಊರೊಂದು ಐತೇರಿ ಗೊತ್ತಾಗತ್ತೆ. ಈತು ತಪ್ಪದೈತಮ್ಮ ಐಟು ಪೋಂದಿತ್ತನ ಭಾರಿ ನೆಟ್ಟಿ ಅಂಕ ಇಂದು ಮಾಡ್ತದೆ ಬರ್ಚಿ ಒಂಜಿ ಜಾಗ ಒಂಜಿ ಸಾಧ್ಯ ಅವ್ರು ಯಾನು ಈತು ಓಡಿ ಒಂಜಿ ನರಮನೆಯ ಹೋಗಾರೆ ಅಂಡಲ್ಲ ಮಲ್ಲೆ ಅಜ್ಜಿಂದು ಮಾಡಿ ಬುಕ್ಕ ಈ ಪಂಚಾಯತ್ ಕುಳಿಂದು ಮಾಡ್ತದೆ. ಮಾರ್ಗ ಪೂರ ಹಾಕಲ್ನ ಇಂದು ಬೇತೆ ಎಂಕಲ್ನ ದಾಲ ಇಂದು ಹತ್ತು ಇತ್ತೆ ಮಾತ್ರ ಎಂಕ ಬೇಜಾರು ಬಂಡ ಬೇತೆ ದಾಲ ಹತ್ತು ಎನ್ನ ಮಿತ್ತು ಧರ್ಮಕ್ಕೆ ಕೋರ್ಸುಗೆ ಬರೋದು ಮುರಾಣಿ ನೋಟಿಸ್ ಬತ್ತು ಮುರಾಣಿ ಎನ್ನಾಡು ಕೋರ್ಸುಗೆ ಬರೋ ದುಡ್ಡು ಇಜ್ಜಿ ಗೊತ್ತಾಗುತ್ತಾ. ಮುಕ್ಕಳು ದುಡ್ಡು ಸೊರ್ಕೋದಿಪ್ಪೇರಿ ಆಂಡ ದುಡ್ಡು ಮಾಡೋದು ಅನವರಿಯರ ತಾಂಟ್ರ ಅಲ್ಲಿ ಅವು ದೇವರ ಮೆಚ್ಚಿಜರು ಯಾರು ಎಂಚಿನ ಯಾನು ದಾಲ ಮಲ್ಪುಜಿ ಇಜ್ಜಿನ ಎಂಕಲ್ನ ಜಾಗಕ್ಕೆ ಬತ್ತಲ ಉಂಡತ್ತೆ ಎಂಕ ದಾಲ ತೀರ್ಜಿನ ಕಾರ್ನ ಕರ್ತದ ಬಾರ ಎಂಕ ತೀರು ಯಾನ್ ಮಲ್ಪುಜಿ ದೇವರಿಗೆ ಮೆಚ್ಚಾದ ಮೇಲೆ ಯಾನು ಮಲ್ಪುಜಿ ಬುಕ್ಕ ಬಂಡ ಇಂಚಿನಂದು ಬಂಡ ಆತು ಉಪಕಾರ ಇಂದು ಮಲ್ತದಮ್ಮ ಹಿಂದೆ ಇನಿಕ್ ಗತಿಯಿಂದ ಇಂಚ ಗೊತ್ತಾಗ್ತಾ ಮುಖ ಹಾಕಲು ಸತ್ಯನ ಮಾನ ಮರ್ಯಾದೆ ಇತ್ತನಕ್ಲಾಡ್ಯ ಈ ಪರಬ್ಬಣಿ ಈ ಕೋರ್ಸು ಎಂಕ ಹೆಂಚಂದು ಗೊತ್ತುಜ್ಜಿ ಪೋಯರ ಎಂಕ ದುಡ್ಡು ಇಜ್ಜಿ ಅಂಚೆ ನಡಿಗೆ
ಅಕ್ಕಳು ಆ ಜಾಗದ ಅಕ್ಕಳು ಬೋಪುನ ಐತೆ ಈಗ ಅಕ್ಕಳನ್ನ ತೋಟಕ್ಕೆ ಬೋಪುನ ಐತೆ ಆ ಜಾಗಕ್ಕೆ ಬೋಪುನ ಐತೆ ಎಂಕಲ್ನ ಯಾನಾಯ್ಕ ಅಡ್ಡ ಬರ್ಪುಜಿ ಪೋರ್ಚಿಂಗ್ ಏನು ಬಂದ್ಪುಜಿ ಗೊತ್ತಾಂಡ ಯಾನು ಜಾಗಗೆ ಪೋರ್ಚಿ ಅವು ಯಾನು ಬಂದ್ಪುಜಿ ಎಂಕಲ್ನ ವರ್ಗದ ಜಾಗ ಗೊತ್ತಾಂಡ ತಮ್ಮ ಅತ್ತೆ ಪತ್ತಿನ ಉಪಕಾರ ಆಗ್ತೇವೆ ರೋಡ್ ಕೊಡ್ತೇವೆ ಜಾಗ ಕೊಡ್ತಾ ಆದ ಮಕ್ಕ ಜಾಗ ಕೊಡ್ತೇವೆ ಎಂಕಲು ಜಾಗ ಕೊಡ್ತೇವೆ ಪತ್ತಿನ ಉಪಕಾರ ಪ್ರಚಾರ ಜಾಗ ಮಕ್ಕಳು ಅಡ್ಡಾಂತರ ಮಾಡ್ತಿರತ್ತೆ ಅವರಿಗೆ ಭಕ್ತಿ ಪೂರ್ವಕ ಜಾಗ ಬಿಡತ್ತೆ ಅವರಿಗೆ ಉಪಕಾರ ಮಲ್ಪಡತ್ತೆ ಅವರಿಗೆ ಉಪದ್ರ ಮಲ್ಪರವಲ್ಲಿ ಏರ ನಾವು ಉಪಕಾರ ಮಲ್ಪಡು ಪತ್ತಿಯನ್ನ ಗತಿ ಅವ್ರು ಅಡ್ಡಾಂತರ ಮಾಡ್ತೇವೆ ಅಲ್ಲಿ ಮುರಾಣಿ ಹಾಕಲಲ್ಲಿ ಮಕ್ಕಳು ಮಲ್ಪರ ಬತ್ತೇರು ಸೇತುವೆ ಮಲ್ಪರ ಬತ್ತೇರು ಬಣ್ಣಗ ಮಕ್ಕಳು ಬರ ಅಡ್ಡಾಂತರ ಹೋಗ್ತೀವಿ ಮಲ್ಪರ ಬಲ್ಲಿಂದ ಬಿಟ್ಟಿರಿ ಅತಿ ಮಕ್ಕಳು ಏತು ಹಾನಿಕಾರ ತುಳಿ ಅನಿಷ್ಟ ಅತಿ ಇಲ್ಲಿ ಉಪದ್ರ ಮತ್ತು ಬಲ್ಲಿ ಉಪಕಾರ ಮಲ್ಪಡತ್ತೆ ಪತ್ತಿಯನಕ್ಕೆ ಅಡ್ಡಾಂತರ ಮಲ್ಪಡ ಏಪಲ ಬಲ್ಲಿ ಗೊತ್ತಿಲ್ಲ ಏನು ಉದಯ ಶೆಟ್ಟಿ ಪಡಂಗಡಿ ಇದೊಂದು ಆಂಡೆ ಉಪಕಾರ ಆನೆಗಳು ಮಾತಿರೋ ಉಪಕಾರನೆ ಮಾತಿರೋ ಪ್ರಯೋಜನ ಸಾರ್ವಜನಿಕ ಪ್ರಯೋಜನ ಆತಿ ಸರಿ ಯಾವನ ಆತೆ ಬಂದ್ಬಿಡ ಆತೆ ಬಪ್ಪು ಪತ್ತಿಯನಕ್ಕೆ ಉಪಕಾರ ಮಾಡ್ಕೊಂಡು ಅನ್ಬೋದು ಪತ್ರ ಮಾಡ್ಕೊಳ್ಳಿ ಎಲ್ಲ ಬಪ್ಪು ಗೊತ್ತಿಲ್ಲ ಅಲ್ಲಿ ತೇಕಲೆ ಎಣ್ಣೆ ಫಲ ಜಾಗ ಕೊಡ್ತಿ ಯಾನ್ ಜಾಗ ಕೊಡ್ತು ಮಾತ್ರ ಜಾಗ ಏನು ಗೊತ್ತಿಲ್ಲ ಬರೀ ಉಪಕಾರ ಮಾಡ್ಕೊಂಡು ಜಾಗ ಕೊಡ್ತಾನೆ ಆತ ಎಂಕಲು ಪತ್ರ ಎಲ್ಲ ಮಾಡ್ಕೊಂಡು ಗೊತ್ತಿಲ್ಲ ಪತ್ತಿಯನಕವಾದ ಅಂಚ ಈಗ ಎಂತ ಹೇಳ್ತೀರಿ ರೋಡ್ನ ಬಗ್ಗೆ? ರೋಡ್ ಹೋಗಿ 1.5 ವರ್ಷ ಆಯಿತು ನಮಗೆ. ರೋಡ್ ಹೋಗಿ ನಮಗೆ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಒಂದು ತಾತ್ಕಾಲಿಕ ರೋಡ್ ಆದರೂ ಮಾಡಿಕೊಟ್ಟಿದ್ರೆ ಒಳ್ಳೇದಿತ್ತು. ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ನಾವು ತೋಟದಿಂದೆಲ್ಲ ಹೋಗಬೇಕು. ಅಲ್ಲಿ ಹೋಗಬೇಕಂದ್ರೆ ಮಳೆ ಬಂದು ನೀರೆಲ್ಲ ನಿಂತು ಕಷ್ಟ ಆಗ್ತದೆ ನಮಗೆ. ಮಕ್ಕಳಿಗೆ ಬಟ್ಟೆ ನಾವು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗೋದು, ಹಳೆ ಬಟ್ಟೆ ಹಾಕ್ಕೊಂಡು ಹೋಗೋದು. ಇಲ್ಲಿ ರೋಡಿಗೆ ಬಂದ ಮೇಲೆ ಹೊಸ ಬಟ್ಟೆ ಹಾಕಿಸೋದು, ಮತ್ತು ನೀರು ಇಟ್ಕೊಂಡು ಹೋಗೋದು, ಚಪ್ಪಲಿ ತೊಳೆದು ಬಿಟ್ಟು ಮತ್ತೆ ಮಕ್ಕಳನ್ನು ಕಳಿಸೋದು. ಅಲ್ಲಿ ಕೂಡ ನಮಗೆ ಟೈಮ್ ವೇಸ್ಟ್ ಆಗ್ತದೆ. ಕೆಲವೊಂದು ಸರ್ತಿ ಗಾಡಿ ಬಂದು ತುಂಬ ಹೊತ್ತಾಗ್ತದೆ, ಲೇಟ್ ಆಗ್ತದೆ, ಆ ಥರ ಎಲ್ಲ ಕಷ್ಟ ಆಗ್ತದೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಕೆಲವೊಂದು ಸಲ ಎತ್ಕೊಂಡು ಹೋಗ್ಬೇಕಾಗ್ತದೆ, ಮಕ್ಕಳು ನಡೆಯೋದಿಲ್ಲ. ತುಂಬಾ ನೀರಿದ್ರೆ ತುಂಬಾ ಅಲ್ಲಿ ನಮಗೆ ಕಷ್ಟ ಆಗ್ತದೆ. ಎಷ್ಟೋ ಸಲ ಜೋರು ಮಳೆ ಬಂದಾಗ ನಾವು ಮಕ್ಕಳನ್ನು ರಜೆ ಮಾಡಿಸಿದ್ದೀವಿ. ಸ್ಕೂಲ್ಗೆ ಕೂಡ ರಜೆ ಕೂಡ ಆಗ್ತದೆ ನಮಗೆ. ಮಕ್ಕಳಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ, ಎತ್ಕೊಂಡು ಹೋಗ್ಬೇಕಾಗ್ತದೆ. ಎಷ್ಟು ಒಂದು ಮನೆಯಿಂದ 3 ಮಕ್ಕಳು ಕೂಡ ಹೋಗ್ತಾರೆ, ಕೆಲವು ಮನೆಯಿಂದ 2 ಮಕ್ಕಳು ಹೋಗ್ತಾರೆ, ಇಬ್ಬಿಬ್ರು. ಅವ್ರನ್ನ ಇಬ್ಬಿಬ್ಬರನ್ನ ಒಬ್ಬೊಬ್ರು ಹೇಗೆ ಎತ್ಕೊಂಡು ಹೋಗೋದು, ಕಷ್ಟ ಆಗ್ತದಲ್ವ ನಮಗೆ ಕೂಡ. ಹಾಗೆ ಒಂದು ತಾತ್ಕಾಲಿಕ ರೋಡ್ ಆದ್ರೂ ನಮಗೆ ಮಾಡಿಕೊಟ್ಟಿದ್ರೆ ಒಳ್ಳೇದಿತ್ತು ಅಂತ. ಇದೇ ರಸ್ತೆಯಲ್ಲಿ ಕಾವಲುಕಟ್ಟೆಗೆ, ಗೇರುಕಟ್ಟೆಯ ಮನ್ಷರ್ ಕಾಲೇಜಿಗೆ ಮತ್ತು ಇನ್ನಿತರ ವಿದ್ಯಾಸಂಸ್ಥೆಗಳಿಗೆ ಹೋಗೋರಿದ್ದಾರೆ. ಬಹಳಷ್ಟು ಜನ ಇದೇ ರಸ್ತೆಯನ್ನು ಅವಲಂಬಿತರಾಗಿದ್ದಾರೆ. ಈಗೆಲ್ಲ ಸುತ್ತು ಬಳಸಿ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಕೆಲವು ಪುಟ್ಟ ಮಕ್ಕಳನ್ನು ಇಲ್ಲಿ ನೀರಲ್ಲಿ ಹೊತ್ಕೊಂಡು ಹೋಗಿ ಆ ಕಡೆಗೆ ತಾಟಿಸುವಂತಹ ಅನಿವಾರ್ಯತೆಗಳಿದ್ದಾವೆ. ಅದರ ಜೊತೆಗೆ ಇಲ್ಲಿಗೆ ಒಂದು ಸೇತುವೆಗೆ 50 ಲಕ್ಷ, ಇನ್ನೊಂದು ಸೇತುವೆಗೆ 40 ಲಕ್ಷ ಬಿಡುಗಡೆ ಆಗಿದೆ ನಿರ್ಮಿತಿ ಒಂದು ಸೇವೆ ಅಡಿಯಲ್ಲಿ. ಮಳೆ ಹಾನಿಯ ಟೆಂಡರ್ ಆಗಿದೆ ಅನ್ನುವಂಥದ್ದು. ಆದರೆ ಟೆಂಡರ್ ಆದವರು ಸೇತುವೆ ಮಾಡಲಿಕ್ಕೆ ಬಂದಾಗ ಇಲ್ಲಿ ಸೇತುವೆ ಮಾಡಲಿಕ್ಕೆ ಬಿಡಲಿಲ್ಲ ಅನ್ನುವಂಥ ಆರೋಪಗಳಿದ್ದಾವೆ. ಆದರೆ ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗೊತ್ತಿ ಸಾರ್ವಜನಿಕರಿಗೆ ಕೂಡಲೇ ಇದಕ್ಕೆ ನೆರವಾಗುವಂಥ ರೀತಿಯಂಥ ಕ್ರಮ ಆಗಬೇಕು ಅನ್ನುವಂತಹದ್ದು ಸಾರ್ವಜನಿಕರ ಜೊತೆ ನಮ್ಮ ಒತ್ತಾಯ ಕೂಡ. ಶ್ರೇಯಾ ಶೆಟ್ಟಿ ಮತ್ತು ಸಂದೀಪ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕುದ್ರಂಜ.